ನಮಸ್ಕಾರ ವೀಕ್ಷಕರೇ, ಕರ್ಕ ರಾಶಿ ಭವಿಷ್ಯ ಜುಲೈ 2021ರಿಂದ ಡಿಸೆಂಬರ್ 2021ರವರೆಗೆ ನಿಮ್ಮ ಜೀವನದ ವೃತ್ತಿ, ಆರ್ಥಿಕ, ಕೌಟುಂಬಿಕ, ಪ್ರೀತಿ, ವೈವಾಹಿಕ, ಆರೋಗ್ಯ ಮತ್ತು ಶಿಕ್ಷಣ ಜೀವನದಲ್ಲಿ ನೀವು ಎಂತಹ ಫಲಿತಾಂಶವನ್ನ ಪಡೆಯಲಿದ್ದೀರಿ ಅಂತ ಇವತ್ತು ನಾವು ನಿಮಗೆ ತಿಳಿಸ್ತೀವಿ. ಇದಲ್ಲದೆ ಮುಂಬರುವ ದಿನಗಳಲ್ಲಿ ನೀವು ನಿಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಗೊಳಿಸಲು ನಿಮಗೆ ಉತ್ತಮ ಪರಿಹಾರಗಳನ್ನು ಸಹ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಆದರೆ ಅದಕ್ಕಿಂತಲೂ ಮುಂಚಿತವಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವೇನಾದ್ರೂ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ಗೆ ಮೊಟ್ಟ ಮೊದಲನೇ ಬಾರಿಗೆ ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಪಕ್ಕದಲ್ಲಿರೋ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ಅಂದ್ರೆ ಮುಂದೆ ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಸಿಗುತ್ತೆ. ಬನ್ನಿ ವೀಕ್ಷಕರೇ, ಹಾಗಾದ್ರೆ ಕರ್ಕ ರಾಶಿ ಭವಿಷ್ಯ ಜುಲೈ 2021ರಿಂದ ಡಿಸೆಂಬರ್ 2021ರವರೆಗೆ ವಿವಿಧ ಕ್ಷೇತ್ರಗಳಲ್ಲಿ ಹೇಗಿದೆ ಅಂತ ನೋಡೋಣ. ಮೊದಲನೇದಾಗಿ ವೃತ್ತಿ ಜೀವನ. ಈ ಮುಂಬರುವ ದಿನಗಳು ನಿಮ್ಮ ವೃತ್ತಿ ಜೀವನದ ದೃಷ್ಟಿಯಿಂದ ಮಿಶ್ರ ಫಲಿತಾಂಶಗಳನ್ನ ತರಲಿದೆ. ಈ ಸಮಯದಲ್ಲಿ ನೀವು ನಿಮ್ಮ ಪ್ರತಿಯೊಂದು ಕಾರ್ಯವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸೋದಕ್ಕೆ ಸಾಧ್ಯವಾಗುತ್ತೆ. ಇದರೊಂದಿಗೆ ಈ ಇಡೀ ವರ್ಷ ಶನಿದೇವ ನಿಮ್ಮ ರಾಶಿ ಚಕ್ರದ 7ನೇ ಮನೆಯಲ್ಲಿ ಕುಳಿತಿರ್ತಾನೆ. ಇದರ ಪರಿಣಾಮವಾಗಿ ನೀವು ಉತ್ತಮ ಫಲಿತಾಂಶಗಳನ್ನ ಪಡೆಯುತ್ತೀರಿ. ವಿಶೇಷವಾಗಿ ಸೆಪ್ಟೆಂಬರ್ ಮಧ್ಯದವರೆಗಿನ ಸಮಯವು ನಿಮಗೆ ಸ್ವಲ್ಪ ಸಮಸ್ಯೆಗಳಿಂದ ತುಂಬಿರುತ್ತೆ ಅಂತ ಹೇಳ್ಬೋದು. ಆದ್ದರಿಂದ ಕೆಲಸದ ಸ್ಥಳದಲ್ಲಿ ಸಾಧ್ಯವಾದಷ್ಟು ಜಾಗರೂಕರಾಗಿರಿ. ಯಾಕಂದ್ರೆ ನಿಮ್ಮ ಅದೃಷ್ಟದ ಕೊರತೆಯಾಗುವ ಕಾರಣದಿಂದ ನೀವು ತೊಂದರೆಗೊಳಗಾಗಬಹುದು. ಈ ಸಮಯದಲ್ಲಿ ಕೆಲಸದ ಸ್ಥಳದಲ್ಲಿ ವಿರೋಧ ಅಥವಾ ವಿವಾದವಾಗುವ ಸಾಧ್ಯತೆ ಇದೆ. ಈ ವಿವಾದವು ಮಹಿಳಾ ಸಹೋದ್ಯೋಗಿಯೊಂದಿಗೆ ಸಂಭವಿಸುವ ಸಂಪೂರ್ಣ ಸಾಧ್ಯತೆ ಇದೆ. ಇದರ ನಕಾರಾತ್ಮಕ ಪರಿಣಾಮವು ನಿಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡಬಹುದು. ಅಂತಹ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಕೋಪವನ್ನ ನಿಯಂತ್ರಿಸುವುದು ತುಂಬಾ ಅತ್ಯಗತ್ಯ. ವ್ಯಾಪಾರಿ ವರ್ಗದವರ ಬಗ್ಗೆ ಹೇಳೋದಾದ್ರೆ, ಶನಿ ಮತ್ತು ಗುರುದೇವ ನಿಮ್ಮ ರಾಶಿ ಚಕ್ರದ 7ನೇ ಮನೆಯಲ್ಲಿ ನೆಲೆಗೊಂಡಿರುವ ಕಾರಣದಿಂದಾಗಿ ವ್ಯಾಪಾರಸ್ಥರು ಉತ್ತಮ ಫಲಿತಾಂಶಗಳನ್ನ ಪಡಿತೀರಿ. ಈ ಸಮಯದಲ್ಲಿ ನಿಮ್ಮ ವ್ಯಾಪಾರವು ಬೆಳೆಯುತ್ತೆ. ಇದಲ್ಲದೆ ಹೊಸ ಮೂಲಗಳಿಂದ ಹಣವನ್ನ ಗಳಿಸಲು ಅವಕಾಶಗಳನ್ನು ಪಡಿತೀರಿ. ಇದರೊಂದಿಗೆ ಮುಂಬರುವ ದಿನಗಳಲ್ಲಿ ನೀವು ಸಾಮಾಜಿಕ ಚಟುವಟಿಕೆಗಳಲ್ಲಿಯೂ ಪಾಲ್ಗೊಳ್ತೀರಿ. ಈ ಕಾರಣದಿಂದ ನಿಮ್ಮ ವ್ಯಾಪಾರವು ಹೆಚ್ಚಾಗುತ್ತೆ. ಇದರೊಂದಿಗೆ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಕೂಡ ಬೆಳೆಯುತ್ತೆ. ಈ ಸಮಯದಲ್ಲಿ ನೀವು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳನ್ನು ಮುಂದುವರಿಸಬೇಕಾಗತ್ತೆ. ಇದಕ್ಕಾಗಿ ಯಾವುದೇ ರೀತಿಯ ಕಿರುಹಾದಿಯನ್ನ ಅಳವಡಿಸ್ಕೊಳ್ಬೇಡಿ. ಒಂದು ವೇಳೆ ಅಳವಡಿಸ್ಕೊಂಡ್ರೆ ನೀವು ಖಂಡಿತ ತೊಂದರೆಗೊಳಗಾಗಬಹುದು. ಎರಡನೆಯದು ಆರ್ಥಿಕ ಜೀವನ. ನಿಮ್ಮ ಆರ್ಥಿಕ ಜೀವನದ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಮುಂದಿನ ದಿನಗಳು ಸಾಮಾನ್ಯಕ್ಕಿಂತ ಅತ್ಯಂತ ಉತ್ತಮವಾಗಿರುತ್ತೆ ಅಂತ ಹೇಳಬಹುದು. ಯಾಕಂದ್ರೆ ಈ ಸಮಯದಲ್ಲಿ ನೀವು ಅನೇಕ ಗ್ರಹಗಳ ಶುಭ ದೃಷ್ಟಿಯ ಶುಭ ಪ್ರಭಾವವನ್ನ ಪಡಿತೀರಿ. ಆರ್ಥಿಕ ಪರಿಸ್ಥಿತಿ ಸುಧಾರಿಸುವ ಕಾರಣದಿಂದಾಗಿ ನೀವು ನಿಮ್ಮ ದೀರ್ಘಕಾಲದ ಸಾಲ ಮತ್ತು ಬಾಕಿ ಬಿಲ್ಗಳನ್ನ ಮರುಪಾವತಿಸಲು ನಿಮಗೆ ಸಾಧ್ಯವಾಗುತ್ತೆ. ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಆರೋಗ್ಯದ ಕುರಿತು ಹಣವನ್ನ ಖರ್ಚು ಮಾಡಬೇಕಾಗುತ್ತೆ. ಈ ಸಮಯದಲ್ಲಿ ನಿಮ್ಮ ಮಾನಸಿಕ ಒತ್ತಡವು ಹೆಚ್ಚಾಗುತ್ತೆ. ಮುಂದಿನ ಆಗಸ್ಟ್ ತಿಂಗಳಲ್ಲಿ ಇದ್ದಕ್ಕಿದ್ದಂತೆ ಯಾವುದೋ ಮೂಲದ ಮೂಲಕ ನಿಮಗೆ ಆರ್ಥಿಕ ಲಾಭವಾಗುತ್ತೆ. ಈ ಕಾರಣದಿಂದಾಗಿ ನೀವು ನಿಮ್ಮ ಹಣವನ್ನ ಹೆಚ್ಚು ಸಂಗ್ರಹಿಸ್ತೀರಾ ಕೂಡ. ಮೂರನೆಯದು ಶಿಕ್ಷಣ. ಶಿಕ್ಷಣ ಕ್ಷೇತ್ರದಲ್ಲಿ ಈ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಮೊದಲಿಗಿಂತ ಹೆಚ್ಚು ಪರಿಶ್ರಮ ಪಡಬೇಕಾಗತ್ತೆ. ಯಾಕಂದ್ರೆ ಜುಲೈನಿಂದ ಡಿಸೆಂಬರ್ವರೆಗಿನ ಸಮಯ ವಿದ್ಯಾರ್ಥಿಗಳಿಗೆ ತುಂಬಾ ಏರಿಳಿತಗಳಿಂದ ಕೂಡಿರುತ್ತೆ. ಈ ಸಮಯದಲ್ಲಿ ಅದೃಷ್ಟವು ನಿಮ್ಮನ್ನ ಬೆಂಬಲಿಸುತ್ತೆ ಮತ್ತು ನಿಮ್ಮ ಶಿಕ್ಷಕರು ಕೂಡ ನಿಮ್ಮನ್ನ ಸಹಕರಿಸುವುದನ್ನ ನೀವು ಕಾಣಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಯಲ್ಲಿ ತೊಡಗಿರುವ ವಿದ್ಯಾರ್ಥಿಗಳಿಗೆ ಆಗಸ್ಟ್ ತಿಂಗಳು ಅತ್ಯಂತ ಉತ್ತಮವಾಗಿದೆ ಅಂತ ಹೇಳಬಹುದು. ಈ ಸಮಯದಲ್ಲಿ ನೀವು ಪ್ರತಿಯೊಂದು ಪರೀಕ್ಷೆಯಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ
ಫಲಿತಾಂಶಗಳನ್ನು ಪಡಿತೀರಿ. ಈ ಕಾರಣದಿಂದ ಜನರು ನಿಮ್ಮನ್ನ ಹೊಗಳಿ ಕೊಂಡಾಡ್ತಾರೆ. ಆದಾಗ್ಯೂ ಈ ಇಡೀ ವರ್ಷ ನಿಮ್ಮ ರಾಶಿ ಚಕ್ರದ 5ನೇ ಮನೆಯಲ್ಲಿ ಕೇತುವಿನ ಇರುವಿಕೆಯು ಅನೇಕ ವಿದ್ಯಾರ್ಥಿಗಳ ಮನಸ್ಸನ್ನ ವಿಚಲಿತಗೊಳಿಸುವ ಕೆಲಸ ಮಾಡುತ್ತೆ. ಅಂತಹ ಸಂದರ್ಭದಲ್ಲಿ ನೀವು ಹೆಚ್ಚು ಏಕಾಗ್ರತೆಯೊಂದಿಗೆ ಅಧ್ಯಯನದ ಬಗ್ಗೆ ಗಮನ ಹರಿಸಬೇಕು. ಇಲ್ಲದಿದ್ದರೆ ನಿಮಗೆ ಹಾನಿಯಾಗಬಹುದು. ಉನ್ನತ ಶಿಕ್ಷಣವನ್ನು ಪಡೆಯುವ ಬಗ್ಗೆ ಯೋಚಿಸ್ತಿರುವಂತಹ ವಿದ್ಯಾರ್ಥಿಗಳಿಗೆ ಸೆಪ್ಟೆಂಬರ್ನಿಂದ ನವೆಂಬರ್ವರೆಗಿನ ಸಮಯವು ಹೆಚ್ಚು ಉತ್ತಮವಾಗಿದೆ. ಈ ಸಮಯದಲ್ಲಿ ನಿಮಗೆ ಹೆಚ್ಚು ಯಶಸ್ಸು ಸಿಗುವ ಸಾಧ್ಯತೆ ಇದೆ. 4ನೇಯದು ಕುಟುಂಬ ಜೀವನ. ನಿಮ್ಮ ಮನೆ ಪರಿಸ್ಥಿತಿ ನಿಮ್ಮ ವಿರುದ್ಧವಾಗಿರುತ್ತೆ. ಇದರಿಂದ ನಿಮ್ಮ ಸ್ವಭಾವದಲ್ಲಿ ಬದಲಾವಣೆಯನ್ನ ಕಾಣಬಹುದಾಗುತ್ತೆ. ಅಂತಹ ಸಂದರ್ಭದಲ್ಲಿ ನಿಮ್ಮ ಕೋಪವನ್ನ ಶಾಂತವಾಗಿರಿಸಿ ಮತ್ತು ವಿವಾದಗಳಿಂದ ನಿಮ್ಮನ್ನ ದೂರವಿರಿಸಿ. ಈ ಮುಂದಿನ ದಿನಗಳಲ್ಲಿ ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ನಿಮ್ಮ ಮನೆಯಿಂದ ದೂರ ಹೋಗಬೇಕಾಗಬಹುದು. ಈ ಸಮಯದಲ್ಲಿ ನೀವು ಸ್ವಲ್ಪ ಅನಾನುಕೂಲತೆಯನ್ನ ಅನುಭವಿಸಬೇಕಾಗುತ್ತೆ. ಆದಾಗ್ಯೂ ಕಿರಿಯ ಸಹೋದರ ಅಥವಾ ಸಹೋದರಿಯರೊಂದಿಗಿನ ನಿಮ್ಮ ಸಂಬಂಧವು ಸುಧಾರಿಸುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಇದರ ಪ್ರಯೋಜನವನ್ನ ಪಡೆದುಕೊಂಡು ನೀವು ಅವರ ವಿಚಾರಗಳನ್ನು ತಿಳ್ಕೊಂಡು ಮತ್ತು ನಿಮ್ಮ ಮಾತುಗಳನ್ನು ಅವರಿಗೆ ವಿವರಿಸೋದಕ್ಕೆ ಪ್ರಯತ್ನ ಪಡಿ. 5ನೇಯದು ವೈವಾಹಿಕ ಜೀವನ ಮತ್ತು ಮಕ್ಕಳು. ಕರ್ಕ ರಾಶಿ ಚಕ್ರದ ಸ್ಥಳೀಯರು ವೈವಾಹಿಕ ಜೀವನದಲ್ಲಿ ಈ ಮುಂದಿನ ದಿನಗಳಲ್ಲಿ ಮಿಶ್ರ ಫಲಿತಾಂಶಗಳನ್ನು ಪಡಿತಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈ ವರ್ಷ ಅನೇಕ ಗ್ರಹಗಳು ಬದಲಾಗುತ್ತಿರುವ ಸ್ಥಿತಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಉದ್ವಿಗ್ನತೆಯನ್ನ ಉಂಟು ಮಾಡಬಹುದು. ಅದೇ ಸಮಯದಲ್ಲಿ ಮತ್ತೊಂದೆಡೆ ಕೆಲವು ಶುಭ ಗ್ರಹಗಳ ಕಾರಣದಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ಪ್ರೀತಿಯನ್ನ ಹೆಚ್ಚಿಸುತ್ತೆ. ಕ್ರೂರ ಗ್ರಹಗಳ ದೃಷ್ಟಿಯ ಕಾರಣದಿಂದ ನಿಮ್ಮ ಮತ್ತು ಜೀವನ ಸಂಗಾತಿಯ ಸಂಬಂಧದಲ್ಲಿ ಆಕರ್ಷಣೆಯ ಕೊರತೆ ಉಂಟಾಗಬಹುದು ಮತ್ತು ಇದು ನೇರವಾಗಿ ಇದರ ಪರಿಣಾಮವು ನಿಮ್ಮ ವೈಯಕ್ತಿಕ ಸಂಬಂಧದ ಮೇಲೆ ಬೀರೋದನ್ನ ಸ್ಪಷ್ಟವಾಗಿ ಕಾಣಬಹುದಾಗತ್ತೆ. ಯಾಕಂದ್ರೆ ಈ ಮುಂದಿನ ದಿನಗಳಲ್ಲಿ ಶನಿ ಮತ್ತು ಗುರುವು ನಿಮ್ಮ ರಾಶಿಚಕ್ರದ 7ನೇ ಮನೆಯಲ್ಲಿ ಕುಳಿತಿರ್ತಾರೆ. ಈ ಕಾರಣದಿಂದಾಗಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ನೀವು ಮಿಶ್ರ ಫಲಿತಾಂಶಗಳನ್ನು ಪಡಿತೀರಿ. ಆದರೆ ನಿಮ್ಮ 5ನೇ ಮನೆಯಲ್ಲಿ ಕೇತುವಿನ ಉಪಸ್ಥಿತಿಯ ಕಾರಣದಿಂದಾಗಿ ಈ ಇಡೀ ವರ್ಷ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮ ಮಕ್ಕಳನ್ನ ಕಾಡಬಹುದು. ಆದರೆ ನೀವು ಅವರನ್ನ ಬೆಂಬಲಿಸ್ತಾ ಇದ್ರೆ ಇದರಿಂದ ಅವರ ಮನೋಬಲವು ಹೆಚ್ಚಾಗತ್ತೆ ಮತ್ತು ಅವರು ಮೊದಲಿಗಿಂತ ಹೆಚ್ಚು ಉತ್ತಮವಾಗಿ ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯವಾಗುತ್ತೆ. 6ನೇಯದು ಪ್ರೀತಿ ಜೀವನ. ಪ್ರೀತಿಯಲ್ಲಿರುವ ಕರ್ಕ ರಾಶಿ ಚಕ್ರದ ಸ್ಥಳೀಯರ ಜೀವನದಲ್ಲಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳು ತುಂಬಾ ಉತ್ತಮವಾಗಿದೆ ಅಂತ ಹೇಳಬಹುದು. ಆದಾಗ್ಯೂ ಈ ಸಮಯದಲ್ಲಿ ಶನಿದೇವ ನಿಮಗೆ ಪರೀಕ್ಷೆಗಳನ್ನು ತೆಗೆದುಕೊಳ್ಳುತ್ತಾ ನಿಮಗೆ ಅನೇಕ ಸವಾಲುಗಳನ್ನು ನೀಡ್ತಾರೆ. ಆದರೂ ನೀವು ಮತ್ತು ನಿಮ್ಮ ಸಂಗಾತಿ ಎಲ್ಲಾ ಸವಾಲುಗಳನ್ನು ಎದುರಿಸ್ತಾ ತಮ್ಮ ಸಂಬಂಧವನ್ನ ಇನ್ನಷ್ಟು ಬಲಪಡಿಸಲು ಪ್ರಯತ್ನಿಸ್ತೀರಿ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಸ್ವಲ್ಪ ಜಾಗರೂಕತೆಯಿಂದ ಮತ್ತು ತಮ್ಮ ಪ್ರೀತಿಪಾತ್ರರ ಮೇಲೆ ನಂಬಿಕೆಯನ್ನು ತೋರಿಸುವ ಅಗತ್ಯವಿದೆ. ಇದಲ್ಲದೆ ಪ್ರೀತಿಯಲ್ಲಿರುವ ಸ್ಥಳೀಯರು ಮುಂದಿನ ದಿನಗಳಲ್ಲಿ ಹೆಚ್ಚು ಮಾನಸಿಕ ಒತ್ತಡವನ್ನು ಅನುಭವಿಸಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಸೇರಿ ಕಾಲಕಾಲಕ್ಕೆ ಪ್ರತಿಯೊಂದು ವಿವಾದ ಮತ್ತು ತಪ್ಪು ಗ್ರಹಿಕೆಗಳನ್ನು ನಿವಾರಿಸ್ಕೋಬೇಕು. 7 ಆರೋಗ್ಯ ಜೀವನ. ಕರ್ಕರಾಶಿ ಚಕ್ರದ ಸ್ಥಳೀಯರು ಈ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಜೀವನದಲ್ಲಿ ವಿಶೇಷ ಕಾಳಜಿ ವಹಿಸಬೇಕಾಗತ್ತೆ. ಯಾಕಂದ್ರೆ ಈ ವರ್ಷ ಶನಿದೇವ ನಿಮ್ಮ 7ನೇ ಮನೆಯಲ್ಲಿ ಕುಳಿತಿರ್ತಾರೆ. ಇದು ನಿಮ್ಮ ರಾಶಿ ಚಕ್ರದ 7ನೇ ಮತ್ತು 8ನೇ ಮನೆಯ ಮಾಲೀಕ ಮತ್ತು ನಿಮ್ಮ 6ನೇ ಹಾಗೂ 4ನೇ ಮನೆಗೆ ದೃಷ್ಟಿ ಹಾಕ್ತಾರೆ. ಇದರೊಂದಿಗೆ ಗುರುದೇವರು ಕೂಡ ನಿಮ್ಮ 6ನೇ ಮನೆಯಲ್ಲಿರ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಈ ಗ್ರಹಗಳ ಸ್ಥಾನವು ನಿಮಗೆ ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಒದಗಿಸುವ ಕೆಲಸ ಮಾಡುತ್ತವೆ. ಆದ್ದರಿಂದ ಈ ಸಮಯದಲ್ಲಿ ನೀವು ವಿಶೇಷ ಕಾಳಜಿ ವಹಿಸಬೇಕು. ಇಲ್ಲದಿದ್ರೆ ಸಮಸ್ಯೆ ಹೆಚ್ಚಾಗುತ್ತೆ. ಹಾಗೆ ವಾಹನ ಚಲಾಯಿಸುವವರು ಕೂಡ ವಾಹನಗಳನ್ನು ಚಲಾಯಿಸುವ ಸಮಯದಲ್ಲಿ ಹೆಚ್ಚು ಜಾಗರೂಕರಾಗಿರಬೇಕು. ಇಲ್ಲದಿದ್ರೆ ಯಾವುದೇ ಅಪಘಾತ ಸಂಭವಿಸುವ ಸಾಧ್ಯತೆ ಇದೆ. ಇದರೊಂದಿಗೆ ಸೆಪ್ಟೆಂಬರ್ 15ರಿಂದ ನವೆಂಬರ್ 20ರ ಮಧ್ಯೆ ಆರೋಗ್ಯಕ್ಕೆ ಸಂಬಂಧಿಸಿದ ಸ್ಥಿತಿಗಳು ಸುಧಾರಿಸುತ್ತವೆ.
ಆದರೆ ದೈಹಿಕ ಅಸ್ವಸ್ಥತೆಗಳು ಉಳಿದಿರುತ್ತವೆ. ಈ ಸಮಯದಲ್ಲಿ ಕೆಲಸ, ವ್ಯಾಪಾರ ಮತ್ತು ಕುಟುಂಬದ ಒತ್ತಡವನ್ನು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಅನುಮತಿಸಬೇಡಿ ಮತ್ತು ಕಾಲಕಾಲಕ್ಕೆ ಉತ್ತಮ ವೈದ್ಯರ ಸಲಹೆಯನ್ನು ತಗೊಳ್ಳಿ. ಮನೆಯಿಂದ ಹೊರಹೋಗುವ ಸಮಯದಲ್ಲಿ ಸರಿಯಾಗಿ ಆಹಾರವನ್ನು ಸೇವಿಸಿ ನಂತರ ಹೊರಹೋಗಿ ಮತ್ತು ನಿಮ್ಮೊಂದಿಗೆ ಶುದ್ಧವಾದ ನೀರಿನ ಬಾಟಲಿಯನ್ನ ಯಾವಾಗಲೂ ಇಟ್ಕೊಂಡಿರಿ. ವೀಕ್ಷಕರೇ, ನೋಡಿದ್ರಲ್ಲ, ಹಾಗಾದ್ರೆ ಕರ್ಕ ರಾಶಿಯವರ ಭವಿಷ್ಯ ಜುಲೈನಿಂದ ಡಿಸೆಂಬರ್ 2021 ಹೇಗಿದೆ ಅಂತ. ಹಾಗೆ ಅವರಿಗಿರುವ ಸಮಸ್ಯೆಗಳನ್ನ ನಾವೀಗ ಹೇಳುವಂತಹ ಕೆಲವು ಮಾರ್ಗಗಳ ಮೂಲಕ ಪರಿಹರಿಸಿಕೊಳ್ಳಬಹುದು. 1. ಯಾವುದೇ ಸೋಮವಾರದಂದು ಉತ್ತಮ ಗುಣಮಟ್ಟದ ಮುತ್ತು ರತ್ನವನ್ನು ಬೆಳ್ಳಿಯಲ್ಲಿ ತಯಾರಿಸಿ ಧರಿಸಿ. ಇದರಿಂದ ಕೆಲಸದ ಸ್ಥಳದಲ್ಲಿ ಯಶಸ್ಸು ಪಡಿತೀರಿ. 2. ಸಾಧ್ಯವಾದರೆ ಗುರುಬೀಜ ಮಂತ್ರವನ್ನು ಪ್ರತಿದಿನ ನಿಯಮಿತವಾಗಿ 108 ಬಾರಿ ಜಪಿಸಿ. ಇದರಿಂದ ಆರೋಗ್ಯ ಕಷ್ಟಗಳಿಂದ ನಿಮಗೆ ಮುಕ್ತಿ ಸಿಗತ್ತೆ. 3. ಸೋಮವಾರದ ದಿನ ಯಾವುದಾದರೂ ಶಿವನ ದೇವಾಲಯಕ್ಕೆ ಹೋಗಿ ಶಿವನಿಗೆ ಅಕ್ಷತೆಯನ್ನು ಅರ್ಪಿಸಿ ಮತ್ತು ಶಿವಲಿಂಗದ ಅಭಿಷೇಕ ಮಾಡಿ. ವೀಕ್ಷಕರೇ, ಹಾಗಾದ್ರೆ ನೋಡಿದ್ರಲ್ಲ, ಕರ್ಕ ರಾಶಿ ಭವಿಷ್ಯ ಜುಲೈ 2021 ಡಿಸೆಂಬರ್ 2021 ಹೇಗಿದೆ ಅನ್ನುವಂಥದ್ದು. ಹಾಗೆಯೇ ಅವರಿಗಿರುವ ಸಮಸ್ಯೆಗಳನ್ನ ಕೆಲವು ಪರಿಹಾರಗಳ ಮೂಲಕ ಹೇಗೆ ಪರಿಹರಿಸಿಕೊಳ್ಬಹುದು ಅನ್ನುವಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗೆ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಹಾಗೂ ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಸದಾ ಶುಭವಾಗಲಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.